ಕ್ರೀಡೆಗಳ ಮೇಲಿನ ಬೆಟ್ಟಿಂಗ್, ಅದರಲ್ಲೂ ಕ್ರಿಕೆಟ್ ಮೇಲಿನ ಬೆಟ್ಟಿಂಗ್ ನಮ್ಮ ದೇಶದಲ್ಲಿ ವಾರ್ಷಿಕವಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಕೈ ಬದಲಾಯಿಸುವ ದೊಡ್ಡ ದಂಧೆಯಾಗಿ ಬೆಳೆದಿದೆ. ಕ್ರಿಕೆಟ್ ಬೆಟ್ಟಿಂಗ್ಗೆ ಸಂಬಂಧಪಟ್ಟಂತೆ ಹಗರಣಗಳು ನಡೆದು ಆಟಗಾರರು ನಿಷೇಧಕ್ಕೆ ಒಳಗಾಗಿರುವುದು ಈ ದಂಧೆಯನ್ನ ನಿಯಂತ್ರಿಸಬೇಕೆಂದು ಪೊಲೀಸರು ಮತ್ತು ಸರ್ಕಾರಗಳು ಹರಸಾಹಸ ಪಟ್ಟಿರುವುದು ಗೊತ್ತೇ ಇದೆ. ಏನು ಮಾಡಿದರೂ ಬೆಟ್ಟಿಂಗ್ ದಂಧೆಯನ್ನ ನಿಯಂತ್ರಿಸುವುದಕ್ಕೆ ಆಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಸ್ವತಃ ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಸೇರಿದಂತೆ ಹಲವು ನೀತಿ ನಿರೂಪಕರು ಮತ್ತು ತಜ್ಞರು ಬೆಟ್ಟಿಂಗ್ಗೆ ಕಾನೂನಿನ ಮಾನ್ಯತೆ ನೀಡಿ ಅದನ್ನು ಸರ್ಕಾರಕ್ಕೆ ಆದಾಯ ತರುವ ರೀತಿಯಲ್ಲಿ ನಿಯಂತ್ರಣಕ್ಕೊಳಪಡಿಸಬೇಕು ಎಂದು ಹೇಳಿದ್ದುಂಟು. ಇದೀಗ ಕಾನೂನುಗಳ ರಚನೆ ಮತ್ತು ತತ್ಸಂಬಂಧಿ ವಿಷಯಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಧಿಕೃತವಾಗಿ ಸಲಹೆ ನೀಡುವ ಪರಮೋಚ್ಚ ಸಂಸ್ಥೆಯಾಗಿರುವ ಕಾನೂನು ಆಯೋಗವೇ ಈ ಮಾತು ಹೇಳಿದೆ. ಎಲ್ಲ ಕ್ರೀಡೆಗಳ ಮೇಲಿನ ಬೆಟ್ಟಿಂಗ್ ಅನ್ನ ಕಾನೂನು ಬದ್ಧಗೊಳಿಸಬೇಕು. ಆನ್ಲೈನ್ನಲ್ಲಿ ಮಾತ್ರ ಬೆಟ್ಟಿಂಗ್ಗೆ ಅವಕಾಶವನ್ನ ನೀಡಬೇಕು ಮತ್ತು ಬಾಜಿ ಕಟ್ಟುವವರು ತಮ್ಮ ಆಧಾರ್ ಮತ್ತು ಪಾನ್ ಸಂಖ್ಯೆಯನ್ನ ನೀಡಿ ಅದರ ಮುಖಾಂತರವೇ ಬಾಜಿ ಕಟ್ಟುವಂತೆ ಮಾಡಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಕಾನೂನು ಆಯೋಗ ಶಿಫಾರಸು ಮಾಡಿದೆ. ಇದಕ್ಕೆ ಸಹಜವಾಗಿಯೇ ದುಬಾರಿ ತೆರಿಗೆಯೂ ಇರುವುದರಿಂದ ಸರ್ಕಾರದ ಬೊಕ್ಕಸಕ್ಕೆ ಹಣ ಕೂಡ ಬರುತ್ತದೆ ಮತ್ತು ಬೆಟ್ಟಿಂಗ್ನಲ್ಲಿ ಈಗ ಹರಿದಾಡುತ್ತಿರುವ ಕಪ್ಪು ಹಣ ನಿರ್ಮೂಲನೆಯಾಗುತ್ತದೆ ಎಂಬ ಸಮರ್ಥನೆಯನ್ನ ನೀಡಿದೆ. ಕಾನೂನು ಆಯೋಗದ ಈ ಶಿಫಾರಸು ಒಂದರ್ಥದಲ್ಲಿ ಒಳ್ಳೆಯದೇ ಆಗಿದ್ರು ಇದಕ್ಕೆ ಸಮಾಜವು ಕೆಟ್ಟದ್ದು ಎಂದು ಪರಿಗಣಿಸಿರುವ ಜೂಜನ್ನ ಜನಸಾಮಾನ್ಯರಲ್ಲಿ ಮತ್ತು ಕ್ರೀಡಾ ಪ್ರೇಮಿಗಳಲ್ಲಿ ಪ್ರೋತ್ಸಾಹಿಸುವ ಇನ್ನೊಂದು ಮುಖವೂ ಇರುವುದರಿಂದ ತರಾತುರಿಯಲ್ಲಿ ಈ ಬಗ್ಗೆ ನಿರ್ಧಾರ ಕೈಗೊಳ್ಳದಿದ್ದರೆ ಒಳಿತು. ಕೇಂದ್ರ ಸರ್ಕಾರ ಈ ಬಗ್ಗೆ ಸಂಸತ್ತಿನಲ್ಲಿ ಹಾಗೂ ಅದಕ್ಕೂ ಮುಂಚೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಅವಕಾಶವನ್ನ ನೀಡಿ ನಂತರ ಅಂತಿಮ ನಿರ್ಧಾರವನ್ನ ಕೈಗೊಳ್ಳುವ ಅಗತ್ಯವಿದೆ. ಕ್ರೀಡೆಗಳ ಮೇಲಿನ ಬೆಟ್ಟಿಂಗ್ ನಮ್ಮ ದೇಶದಲ್ಲಿ ಶಿಕ್ಷಾರ್ಹ ಅಪರಾಧವಾಗಿದ್ರು ನಾರ್ವೆ, ಟರ್ಕಿ, ಆಸ್ಟ್ರೇಲಿಯಾ, ನೆದರ್ಲೆಂಡ್, ಅರ್ಜೆಂಟೀನಾ ಮುಂತಾದ ದೇಶಗಳಲ್ಲಿ ಹಲವು ವರ್ಷಗಳಿಂದ ಕಾನೂನುಬದ್ಧವಾಗಿದೆ. ನಮ್ಮ ದೇಶದಲ್ಲೇ ಕ್ರೀಡೆಗಳ ಮೇಲಿನ ಬೆಟ್ಟಿಂಗ್ ಹೊರತುಪಡಿಸಿ ಇನ್ನಿತರ ಜೂಜುಗಳಾದ ಕುದುರೆ ರೇಸ್, ಕ್ಯಾಸಿನೋ, ಕ್ಲಬ್ಗಳಲ್ಲಿ ಇಸ್ಪೀಟ್ ಮುಂತಾದವು ಕಾನೂನು ಬದ್ಧವಾಗಿ ನಡೆಯುತ್ತಿದೆ. ಕ್ಯಾಸಿನೋಗಳಿಗೆ ಸಾಮಾನ್ಯವಾಗಿ ಶ್ರೀಮಂತರೇ ಹೋಗುವುದರಿಂದ ಅದರ ದುಷ್ಪರಿಣಾಮಗಳು ಅಷ್ಟಾಗಿ ಜನಸಾಮಾನ್ಯರಿಗೆ ಗೋಚರಿಸುವುದಿಲ್ಲ. ಆದರೆ ಕುದುರೆ ಜೂಜು ಮತ್ತು ಇಸ್ಪೀಟ್ ಮುಂತಾದವುಗಳಿಂದ ಮನೆ ಮಠ ಕಳೆದುಕೊಂಡವರು ಬೇಕಾದಷ್ಟಿದ್ದಾರೆ. ಕುಡಿತದಷ್ಟೇ ಕೆಟ್ಟ ಚಟವಿತು ಜೂಜಾಡುವವರ ಹೆಂಡತಿ ಮಕ್ಕಳು ಬೀದಿಗೆ ಬಂದಿರುವ ನಿದರ್ಶನಗಳಿವೆ. ಕ್ರೀಡೆಗಳ ಮೇಲಿನ ಬೆಟ್ಟಿಂಗ್ ಅಪರಾಧವಾಗಿದ್ರು ಜನರು ಅದರಲ್ಲಿ ಕದ್ದು ಮುಚ್ಚಿ ತೊಡಗಿಸಿಕೊಳ್ಳುತ್ತಿರುವ ಸನ್ನಿವೇಶದಲ್ಲಿ ಅದನ್ನ ಕಾನೂನುಬದ್ಧಗೊಳಿಸಿಬಿಟ್ಟರೆ ಸರ್ಕಾರವೇ ಅದಕ್ಕೆ ಪ್ರೋತ್ಸಾಹ ನೀಡಿದಂತಾಗಿ ಇನ್ನಷ್ಟು ಜನರು ಬೆಟ್ಟಿಂಗ್ ದಂಧೆಗೆ ಧುಮುಕುವಂತಾದ್ರೆ ಸರ್ಕಾರಕ್ಕೇನೋ ಇದರಿಂದ ಆದಾಯ ಬರಬಹುದು. ಆದ್ರೆ ಬೆಟ್ಟಿಂಗ್ ಚೊಡಕ್ಕೆ ಬಿದ್ದವರ ಸಂಸಾರಗಳ ಕಥೆ ಏನೋ? ಹಾಗಂತ ಈಗಿರುವ ರೀತಿಯಲ್ಲಿ ಇದಕ್ಕೆ ನಿಷೇಧವನ್ನ ಮುಂದುವರಿಸಿದರೆ ಅದರಿಂದಲೂ ಪ್ರಯೋಜನವಿಲ್ಲ. ಹೀಗಾಗಿ ಬೆಟ್ಟಿಂಗ್ ಕಾನೂನುಬದ್ಧಗೊಳಿಸುವುದೇ ಆದರೆ ಅದರ ಸ್ವರೂಪ ಹೇಗಿರಬೇಕು ಎಂಬ ಬಗ್ಗೆ ಇನ್ನಷ್ಟು ವಿಚಾರ ವಿಮರ್ಶೆಗಳು ನಡೆಯಬೇಕಿದೆ. ಅದಕ್ಕಿಂತ ಮೊದಲು ಬೆಟ್ಟಿಂಗ್ ಕಾನೂನುಬದ್ಧಗೊಳಿಸಬೇಕೇ ಎಂಬ ಬಗ್ಗೆಯೇ ವಿಸ್ತೃತ ವೇದಿಕೆಗಳಲ್ಲಿ ಚರ್ಚೆ ನಡೆಯಬೇಕಿದೆ. ಒಳ್ಳೆಯದನ್ನ ಮಾಡುವುದಕ್ಕೆ 10 ಸಲ ಯೋಚಿಸಿ ಮುಂದಡಿ ಇಡಬೇಕಾದ ಈ ದಿನಗಳಲ್ಲಿ ಕೆಟ್ಟ ದಂಧೆಗಳನ್ನ ಪ್ರತಿ ವಿಷಯಗಳ ರೂಪದಲ್ಲಿ ಕಾನೂನುಬದ್ಧಗೊಳಿಸಬೇಕಾದ್ರೆ ಆತುರದ ಹೆಜ್ಜೆ ಇಡಬಾರದು. ಕೇಂದ್ರ ಸರ್ಕಾರವು ಈ ದಿಸೆಯಲ್ಲಿ ರಾಜ್ಯಗಳ ಅಭಿಪ್ರಾಯವನ್ನು ಆಲಿಸಬೇಕಿದೆ. ಕಾಲು ಎಳೆಯುವ ಸಂಸ್ಕೃತಿ ಇಂದು ಮೊನ್ನೆಯದಲ್ಲ. ಹಿಂದೆ ಇದೆಲ್ಲ ತಮಾಷೆಗಾಗಿ ಕಾಲಪೇಕ್ಷದ ಭಾಗವಾಗಿ ನಡೆಯುತ್ತಿತ್ತು. ಆದ್ರೆ ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್, ಟ್ವಿಟರ್ ಮೊದಲಾದವು ವ್ಯಾಪಕವಾಗಿ ಬಳಕೆಗೆ ಬಂದ ಮೇಲೆ ಈ ಕಾಲೆಳೆಯುವ ಕಾಯಕ ಜೋರಾಗಿ ಬಿಟ್ಟಿದೆ. ಕೆಲವರಿಗೆ ಅದು ಪೂರ್ಣಾವಧಿ ಕೆಲಸವಾಗಿ ಬಿಟ್ಟಿದೆ.
ಇದು ಈಗ ಟ್ರೋಲಿಂಗ್ ಎಂಬ ಹೆಸರಿನಿಂದ ಸರ್ವವ್ಯಾಪ್ತಿ. ಸಾಂಪ್ರದಾಯಿಕ ರೂಪದ ಕಾಲಲ್ಲಿಯುವ ಸ್ಥಾನವನ್ನ ಟ್ರೋಲಿಂಗ್ ಆಕ್ರಮಿಸಿ ನಮ್ಮ ಜೀವನವನ್ನ ಇನ್ನಿಲ್ಲದಂತೆ ಆವರಿಸಿದ ಮೇಲೆ ಅದು ಸಂಸ್ಕೃತಿಯ ಬದಲು ವಿಕೃತಿಯಾಗತೊಡಗಿದೆ. ಇತ್ತೀಚಿನ ಕೆಲವು ಉದಾಹರಣೆಗಳು ಇದಕ್ಕೆ ಪುಷ್ಟಿ ನೀಡುವಂತಿದೆ. ಲಕ್ನೋ ನಗರದ ದಂಪತಿಗೆ ಪಾಸ್ಪೋರ್ಟ್ ನೀಡಿಕೆ ವಿಚಾರದಲ್ಲಿ ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವ ಸುಷ್ಮಾ ಸ್ವರಾಜ್ ಇವರೇ ಟ್ರೋಲ್ಗೆ ಒಳಗಾಗಿರುವುದು ಇದು ಯಾವ ಮಟ್ಟಕ್ಕೆ ತಲುಪಿದೆ ಎಂಬುದರ ಸಂಕೇತ. ಮತ್ತೊಂದು ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷದ ವಕ್ತಾರೆಯೊಬ್ಬರಿಗೆ ಮಾಡಲಾದ ಟ್ರೋಲ್ ಅಂತೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂತದ್ದು. ನಿಮ್ಮ ಪುತ್ರಿಯನ್ನ ಅತ್ಯಾಚಾರ ಮಾಡುತ್ತೇವೆ ಎಂದು ಬೆದರಿಸುವ ಸಂದೇಶ ಬಂತು. ಗಣ್ಯ ವ್ಯಕ್ತಿಗಳು, ಅದರಲ್ಲೂ ವಿಶೇಷವಾಗಿ ರಾಜಕಾರಣಿಗಳು, ಚಿತ್ರರಂಗದವರು, ಕ್ರೀಡಾಪಟುಗಳು ಟ್ರೋಲ್ಗೆ ಈಡಾಗುವ ಪ್ರಮುಖರು. ವಾಟ್ಸ್ಆಪ್ ಅನ್ನ ಜನಸಾಮಾನ್ಯರು ಬಳಕೆ ಮಾಡುವುದರಿಂದ ಯಾವುದೇ ಉದ್ದೇಶವಿಲ್ಲದೆ ಅಥವಾ ಆದಾಯದ ಅರಿವಿಲ್ಲದೆ ಸಂದೇಶಗಳನ್ನ ಕಳಿಸಿರಬಹುದಾದ ಸಾಧ್ಯತೆ ಇರುತ್ತದೆ. ಆದರೆ ಟ್ವಿಟರ್ ಸಂದೇಶಗಳು ಹಾಗೂ ಆ ಮೂಲಕ ಟ್ರೋಲ್ ಮಾಡುವವರ ವಿಷಯದಲ್ಲೂ ಇದೇ ಮಾತನ್ನ ಹೇಳಲಾಗದು. ಏಕೆಂದರೆ ಟ್ವಿಟರ್ ಬಳಕೆದಾರರು ಸುಶಿಕ್ಷಿತರು, ಬಹುತೇಕರು ಉತ್ತಮ ಸ್ಥಾನಮಾನ ಹೊಂದಿದವರು. ಇಂಥವರು ಈ ರೀತಿಯ ಕೃತ್ಯಕ್ಕೆ ಇಳಿದಾಗ ಆಗುವ ಹಾನಿ ಪರಿಣಾಮ ಗಂಭೀರವಾಗಿರುತ್ತದೆ. ಇಂತಹ ವಿವಾದಾತ್ಮಕ ನಿಂದನಾತ್ಮಕ ಟ್ರೋಲ್ಗಳು ಬಹುಪಾಲು ರಾಜಕೀಯ ಸಂಬಂಧಿತವಾಗಿರುವುದನ್ನ ಗಮನಿಸಬೇಕು. ಒಂದು ರಾಜಕೀಯ ಪಕ್ಷದ ನಾಯಕರು, ಕಾರ್ಯಕರ್ತರು ಅಥವಾ ಹಿತೈಷಿಗಳು ಯಾವುದೋ ರಾಜಕೀಯ ನಾಯಕರ ಹೇಳಿಕೆ ಅಥವಾ ಕ್ರಿಯೆಗೆ ಪ್ರತಿಕ್ರಿಯೆ ನೀಡುವ ಭರದಲ್ಲಿ ಒಂದು ಮಿತಿಯನ್ನು ಮೀರಿದಾಗ ಸಮಸ್ಯೆ ಶುರುವಾಗುತ್ತದೆ. ವಿವಿಧ ರಾಜಕೀಯ ಪಕ್ಷಗಳಿಗೆ ವಿಭಿನ್ನ ರಾಜಕೀಯ ನಿಲುವು, ತತ್ವ, ಸಿದ್ಧಾಂತ, ಕಾರ್ಯಕ್ರಮಗಳು ಇರುವುದು ಸಹಜ ಬಿಡಿ. ಅವುಗಳನ್ನ ಒಪ್ಪುವವರು ಹಾಗೆಯೇ ವಿರೋಧಿಸುವವರು ಇರುತ್ತಾರೆ. ಒಬ್ಬರ ನಡೆ ನುಡಿ ಬೆಂಬಲಿಸಿ ಅಥವಾ ವಿರೋಧಿಸಿ ಹೇಳಿಕೆ ಪ್ರತಿಕ್ರಿಯೆ ನೀಡುವುದು ತಪ್ಪಲ್ಲ. ಟ್ವಿಟರ್, ಫೇಸ್ಬುಕ್ ಬಂದ ಮೇಲೆ ಇದಕ್ಕೆಲ್ಲ ಇವೇ ಪ್ರಮುಖ, ಸುಲಭ ಮತ್ತು ಅನುಕೂಲಕರ ವೇದಿಕೆ. ಆದರೆ ಅಭಿಪ್ರಾಯ, ಪ್ರತಿಕ್ರಿಯೆ ವ್ಯಕ್ತಪಡಿಸುವ ರೀತಿ, ನೀತಿ ಮುಖ್ಯವಾಗಿರುತ್ತದೆ. ಅದರಲ್ಲಿ ಸಂಯಮ, ಸಭ್ಯತೆ ಇರಬೇಕು. ಆದರೆ ಇತ್ತೀಚಿನ ನಿರ್ದೇಶನಗಳನ್ನ ಗಮನಿಸಿದರೆ ಇದು ಈ ಎಲ್ಲ ಎಲ್ಲಿಗಳನ್ನ ದಾಟಿ ಹೋಗಿದೆ. ಅಪರಾಧಿಗಳ ಮಟ್ಟ ಹಾಕಲು ಡಿಎನ್ಎ ಬ್ಯಾಂಕ್. ಇಲ್ಲಿ ಹಣವಿಲ್ಲ, ಮನುಷ್ಯನ ದೇಹದ ಗುರುತುಗಳನ್ನ ಸಂಗ್ರಹಿಸುತ್ತಾರೆ. ಲಕ್ನೋದಲ್ಲಿ ಏಷ್ಯಾದ ಮೊದಲ ಡಿಎನ್ಎ ಬ್ಯಾಂಕ್. ದೇಶದ ಅನೇಕ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಡಿಎನ್ಎ ಬ್ಯಾಂಕ್ ಇದೆ. ಇಲ್ಲಿ ಚಿಕಿತ್ಸೆಯನ್ನ ಸುಲಭಗೊಳಿಸುವ ಉದ್ದೇಶಕ್ಕಾಗಿ ರೋಗಿಗಳ ಡಿಎನ್ಎ ಸಂಗ್ರಹಿಸಲಾಗುತ್ತದೆ. ಇದು ಖಾಸಗಿ ಬಳಕೆಗೆ ಮಾತ್ರ. ಸರ್ಕಾರಿ ಸಂಸ್ಥೆಗಳಿಗೆ ಅಗತ್ಯ ಬಿದ್ದರೆ ಇವುಗಳನ್ನ ಪಡೆಯಲು ಅವಕಾಶವಿದೆ. ಆದರೆ ಚಿಕಿತ್ಸೆಯೇತರ ಉದ್ದೇಶಗಳಿಗೆ ಡಿಎನ್ಎ ಪ್ರೊಫೈಲ್ಗಳನ್ನ ಸಂಗ್ರಹಿಸಲೆಂದೇ 2008ರಲ್ಲಿ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಏಷ್ಯಾದ ಮೊದಲ ಡಿಎನ್ಎ ಬ್ಯಾಂಕ್ ಸ್ಥಾಪನೆಯಾಗಿದೆ. ಯಾವ್ಯಾವ ದೇಶಗಳಲ್ಲಿದೆ? ಅಮೆರಿಕ ಜಗತ್ತಿನ ಅತ್ಯಂತ ದೊಡ್ಡ ಡಿಎನ್ಎ ಡೇಟಾಬೇಸ್ ಹೊಂದಿರುವ ರಾಷ್ಟ್ರ. ಇಲ್ಲಿ 90 ಲಕ್ಷಕ್ಕೂ ಹೆಚ್ಚು ಜನರ ಡಿಎನ್ಎ ಪ್ರೊಫೈಲ್ ಸಂಗ್ರಹಿಸಲಾಗಿದೆ. ಅಮೆರಿಕದಲ್ಲಿ ಕ್ರಿಮಿನಲ್ಗಳ ಹಾಗೂ ಸಂಭಾವ್ಯ ಕ್ರಿಮಿನಲ್ಗಳ ದೊಡ್ಡದೊಂದು ರಾಷ್ಟ್ರೀಯ ಡಿಎನ್ಎ ಸಂಗ್ರಹಾಲಯವೇ ಇದೆ. ಬ್ರಿಟನ್ ಡಿಎನ್ಎ ಡೇಟಾ ಸಂಗ್ರಹ ವ್ಯವಸ್ಥೆಯನ್ನ ಮೊಟ್ಟ ಮೊದಲು ಪ್ರಾರಂಭಿಸಿದ್ದು ಬ್ರಿಟನ್. 1995ರಲ್ಲಿ ಬ್ರಿಟನ್ ಲೈಂಗಿಕ ಅಪರಾಧಿಗಳ ಪತ್ತೆಗಾಗಿ ಡಿಎನ್ಎ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡಿತ್ತು. ಅಲ್ಲಿ 70 ಲಕ್ಷ ವ್ಯಕ್ತಿಗಳ ಡಿಎನ್ಎ ಸಂಗ್ರಹಿಸಲಾಗಿದೆ. ಡಿಎನ್ಎ ಅಂದ್ರೆ ಏನು? ಡಿಎನ್ಎ ಅಂದ್ರೆ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್. ಇದು ಮಾನವ ದೇಹದ ನೀಲನಕ್ಷೆಯಂತೆ ವ್ಯಕ್ತಿಯ ಆನುವಂಶಿಕ ಗುಣಲಕ್ಷಣಗಳಾದ ಕೂದಲು ಬಣ್ಣ, ಕಣ್ಣಿನ ಬಣ್ಣ, ದೇಹ ರಚನೆ ಇತ್ಯಾದಿಗಳನ್ನ ನಿರ್ಧರಿಸುವ ವಸ್ತುವೇ ಡಿಎನ್ಎ. ನಮ್ಮ ದೇಹದ ಯಾವುದೇ ಭಾಗ, ಚರ್ಮದ ಚೂರು, ರಕ್ತ, ಮೂಳೆ,
ಕೂದಲು, ಉಗುರು, ಎಂಜಲು ಇತ್ಯಾದಿ ಸಿಕ್ಕರೂ ನಮ್ಮ ವಂಶವಾಹಿನಿಯನ್ನ ಪ್ರಯೋಗಾಲಯದಲ್ಲಿ ತಿಳಿದುಕೊಳ್ಳಬಹುದು. ಪ್ರತಿ ವ್ಯಕ್ತಿಯಲ್ಲಿ 50% ಅನುವಂಶೀಯತೆ ತಾಯಿಯಿಂದ ಹಾಗೂ 50% ಅನುವಂಶೀಯತೆ ತಂದೆಯಿಂದ ಬಂದಿರುತ್ತದೆ. ಮಾನವನ ದೇಹದ ಪ್ರತಿ ಕೋಶದಲ್ಲೂ ಡಿಎನ್ಎ ಇರುತ್ತದೆ ಮತ್ತು ಇದು ಪ್ರತಿಯೊಬ್ಬರಲ್ಲೂ ಭಿನ್ನವಾಗಿರುತ್ತದೆ. ಡಿಎನ್ಎ ಪ್ರೊಫೈಲ್ ಅಂದ್ರೇನು? ವ್ಯಕ್ತಿಗಳಿಂದ ಡಿಎನ್ಎ ಮಾದರಿಗಳನ್ನ ತೆಗೆದುಕೊಂಡು ಲ್ಯಾಬ್ಗಳಲ್ಲಿ ವಿಶ್ಲೇಷಿಸಿ ಅದರ ವಿವರವನ್ನ ದಾಖಲಿಸಿ ಇಡುವುದೇ ಡಿಎನ್ಎ ಪ್ರೊಫೈಲಿಂಗ್. ಉದ್ದೇಶಿತ ಡಿಎನ್ಎ ಬ್ಯಾಂಕ್ಗಳಲ್ಲಿ ಇದನ್ನೇ ಸಂಗ್ರಹಿಸಿಡಲಾಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ಡಿಎನ್ಎ ಪ್ರೊಫೈಲ್ ಸಂಗ್ರಹಿಸಿಡಲು ಪ್ರತ್ಯೇಕ ಚಿಪ್ ಬಳಸಲಾಗುತ್ತದೆ. ಅದರಲ್ಲಿ ಆತನ ಸಂಪೂರ್ಣ ಮಾಹಿತಿ ಇರುತ್ತದೆ. ಈ ಚಿಪ್ಗಳಿಗೆ ಆಧಾರ್ನಂತೆ ವಿಶಿಷ್ಟ ಸಂಖ್ಯೆಯನ್ನ ನೀಡಿ ಅಗತ್ಯ ಬಿದ್ದಾಗ ಮಾಹಿತಿಯನ್ನ ಪಡೆಯಲು ಸುಲಭವಾಗುವಂತೆ ಸಂಗ್ರಹಿಸಿಡಲಾಗುತ್ತದೆ. ಡಿಎನ್ಎ ಬ್ಯಾಂಕ್ ಏಕೆ ಬೇಕು? ಕೊಲೆ, ಅತ್ಯಾಚಾರ, ದರೋಡೆ ಮುಂತಾದ ಅಪರಾಧ ಕೃತ್ಯ ಎಸಗಿದವರು ಏನಾದರೊಂದು ಸಾಕ್ಷ್ಯವನ್ನ ಆ ಜಾಗದಲ್ಲಿ ಬಿಟ್ಟು ಹೋಗಿರುತ್ತಾರೆ ಎಂಬ ಪ್ರತೀತಿಯಿದೆ. ಆದ್ರೆ ಈಗೀಗ ಅಪರಾಧಿಗಳು ಎಷ್ಟು ಬುದ್ಧಿವಂತರಾಗಿದ್ದಾರೆ ಅಂದ್ರೆ ಅಪರಾಧ ಎಸಗಿದ ಸ್ಥಳದಲ್ಲಿ ಒಮ್ಮೊಮ್ಮೆ ಯಾವುದೇ ಸಾಕ್ಷ್ಯವನ್ನ ಬಿಡದೆ ಪರಾರಿಯಾಗಿರುತ್ತಾರೆ. ಆಗ ಅಪರಾಧಿಗಳನ್ನ ಹಿಡಿಯುವುದಕ್ಕೆ ಪೊಲೀಸರು ಎಷ್ಟೇ ಹರಸಾಹಸ ಪಟ್ಟರೂ ಸಾಧ್ಯವಾಗುವುದಿಲ್ಲ. ಆದ್ರೆ ಈಗ ವಿಜ್ಞಾನ ಮುಂದುವರೆದಿದೆ ಬಿಡಿ. ಅಪರಾಧ ಎಸಗಿದ ಸ್ಥಳದಲ್ಲಿ ಅಪರಾಧಿಯ ವಂಶವಾಹಿನಿಯ ಯಾವುದಾದ್ರೂ ಸಣ್ಣ ಗುರುತು ಸಿಕ್ಕರೆ ಅದನ್ನಿಟ್ಟುಕೊಂಡು ಆ ಡಿಎನ್ಎ ಯಾವ ವ್ಯಕ್ತಿಯದು ಎಂಬುದನ್ನ ಪತ್ತೆ ಹಚ್ಚಲು ಸಾಧ್ಯವಿದೆ. ಆದ್ರೆ ಅದಕ್ಕೆ ಮೊದಲೇ ಸಂಗ್ರಹಿಸಿಟ್ಟ ಆತನ ಡಿಎನ್ಎ ಪ್ರೊಫೈಲ್ ಬೇಕಾಗುತ್ತದೆ. ಆ ಪ್ರೊಫೈಲ್ ಜೊತೆಗೆ ಅಪರಾಧದ ಸ್ಥಳದಲ್ಲಿ ಸಿಕ್ಕ ಡಿಎನ್ಎಯನ್ನ ಹೋಲಿಸಿ ನೋಡಿ ಅಪರಾಧಿಯನ್ನ ಪತ್ತೆ ಹಚ್ಚಬಹುದು. ಈ ಕಾರಣಕ್ಕಾಗಿಯೇ ಕೇಂದ್ರ ಸರ್ಕಾರ ಇದೀಗ ಡಿಎನ್ಎ ಬ್ಯಾಂಕ್ ಸ್ಥಾಪಿಸಲು ಹೊರಟಿದೆ. ಡಿಎನ್ಎ ಮಾಹಿತಿ ದುರ್ಬಳಕೆ ಮಾಡಿದವರಿಗೆ 3 ವರ್ಷ ಜೈಲು. ಡಿಎನ್ಎ ಪ್ರೊಫೈಲ್ ಮತ್ತು ದಾಖಲೆಗಳನ್ನ ವ್ಯಕ್ತಿಯೊಬ್ಬರ ಗುರುತಿಸುವಿಕೆಗೆ ಹೊರತಾಗಿ ಬೇರೆ ಯಾವುದೇ ಉದ್ದೇಶಕ್ಕೆ ಬಳಸುವಂತಿಲ್ಲ ಎಂದು ಉದ್ದೇಶಿತ ಮಸೂದೆಯಲ್ಲಿ ಹೇಳಲಾಗಿದೆ. ಡಿಎನ್ಎ ಮಾಹಿತಿಗಳನ್ನ ಸೋರಿಕೆ ಮಾಡಿದವರಿಗೆ ಅಥವಾ ದುರ್ಬಳಕೆ ಮಾಡಿಕೊಂಡವರಿಗೆ 3 ವರ್ಷದವರೆಗೂ ಜೈಲು ಶಿಕ್ಷೆ ಮತ್ತು 1 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಲಾಗುತ್ತದೆ. ಅಲ್ಲದೆ ಯಾವುದೇ ವ್ಯಕ್ತಿಯ ಡಿಎನ್ಎ ಮಾಹಿತಿಗಳನ್ನ ಅಕ್ರಮವಾಗಿ ಪಡೆಯಲು ಯತ್ನಿಸುವವರ ವಿರುದ್ಧವೂ ಇದೇ ರೀತಿಯ ಕ್ರಮ ಕೈಗೊಳ್ಳಲು ಅವಕಾಶವಿದೆ.